ಎಟಿಎಂ ಕಾರ್ಡ್ ಬದಲಾಯಿಸಿ ಹಂತ ಹಂತವಾಗಿ 1.2 ಲಕ್ಷ ಡ್ರಾ ಮಾಡಿಕೊಂಡು ವ್ಯಕ್ತಿಯೊಬ್ಬರಿಗೆ ಮೋಸ ಮಾಡಿರುವ ಘಟನೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಆಗಸ್ಟ್ 22ರಂದು ನಡೆದಿದೆ. ನಗರದ ಎಂಎಸ್ಕೆ ಮಿಲ್ನ ಬಾಬು ಪಾಟೀಲ್ ಎಂಬುವರೇ ಮೋಸಕ್ಕೆ ಒಳಗಾಗಿ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಬಾಬು ಪಾಟೀಲ್ ಅವರು ತಮ್ಮ ಬ್ಯಾಂಕ್ ಖಾತೆಯಿಂದ 20,000 ರೂಪಾಯಿ ಡ್ರಾ ಮಾಡಿಕೊಳ್ಳಲೆಂದು ನಗರದ ಕೇಂದ್ರ ಬಸ್ ನಿಲ್ದಾಣದ ಸಮೀಪದ ಎಟಿಎಂಗೆ ಹೋಗಿದ್ದಾರೆ. ಎಟಿಎಂನಿಂದ ಹಣ ಡ್ರಾ ಮಾಡಿಕೊಳ್ಳುವುದು ಹೇಗೆಂದು ಗೊತ್ತಾಗದೆ ಅಲ್ಲಿರುವ ಒಬ್ಬ ಅಪರಿಚಿತ ವ್ಯಕ್ತಿಗೆ ಸಹಾಯ ಕೋರಿದ್ದಾರೆ. ಆತ ಬಾಬು ಪಾಟೀಲ್ ಅವರಿಗೆ ಹಣ ಡ್ರಾ ಮಾಡಿಕೊಟ್ಟು ಅವರಿಗೆ ಗೊತ್ತಾಗದ ಹಾಗೆ ಎಟಿಎಂ ಕಾರ್ಡ್ ಅನ್ನ ಬದಲಾಯಿಸಿ ಸೀಕ್ರೆಟ್ ನಂಬರ್ ಅನ್ನ ಗಮನಿಸಿದ್ದಾನೆ. ನಂತರ ಬಾಬು ಪಾಟೀಲ್ ಅವರ ಎಟಿಎಂ ಕಾರ್ಡ್ ಬಳಸಿ ಹಂತ ಹಂತವಾಗಿ 1.20 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡಿದ್ದಾನೆ. ಬಾಬು ಪಾಟೀಲ್ ಅವರ ಮೊಬೈಲ್ಗೆ ಬಂದ ಮೆಸೇಜ್ ಅನ್ನು ಅವರ ಪುತ್ರ ನಸೀರುದ್ದೀನ್ ಪಟೇಲ್ ಅವರು ಗಮನಿಸಿದಾಗಲೇ ಈ ವಿಷಯ ಬೆಳಕಿಗೆ ಬಂದಿದೆ. ಆ ನಂತರ ಬಾಬು ಪಟೇಲ್ ಅವರ ಎಟಿಎಂ ಬ್ಲಾಕ್ ಮಾಡಲಾಗಿದೆ. ಈ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲೆ ಮಾಡಲಾಗಿತ್ತು. ಬಂಧಿತ ಆರೋಪಿ ಅಸ್ಲಂ ಶರೀಫ್ ತಮಿಳುನಾಡಿನ ತೇನಿ ಜಿಲ್ಲೆಯವನಾಗಿದ್ದಾನೆ. ಈತನ ಮೇಲೆ ಹಿಂದೆ ತಮಿಳುನಾಡಲ್ಲಿ ಒಟ್ಟು 11 ಪ್ರಕರಣಗಳು ತನಿಖಾ ಹಂತದಲ್ಲಿವೆ. ಈತನಿಂದ ಸುಮಾರು 70 ವಿವಿಧ ಬ್ಯಾಂಕ್ಗಳ ಎಟಿಎಂ ಕಾರ್ಡ್, 60 ಗ್ರಾಂ ಚಿನ್ನ ಹಾಗೂ 35,000 ರೂಪಾಯಿ ನಗದನ್ನ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಈತನ ಮೇಲೆ ರಾಜ್ಯದಲ್ಲೂ ಕೂಡ 7 ಪ್ರಕರಣಗಳು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಇದೇ ತಿಂಗಳು 10ರಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಆರೋಪಿ ಕಾಫಿ ಬೆಳೆಗಾರರಾದಂತಹ ಉದಯ್ ಕುಮಾರ್ ಎನ್ನುವವರಿಗೆ ಎಟಿಎಂ ಕೇಂದ್ರದಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲಾವಣೆ ಮಾಡಿಕೊಂಡು ಹಣ ಡ್ರಾ ಮಾಡಿದ್ದ. ಎಂಥ ವಿಪರ್ಯಾಸ ನೋಡಿ. ಉರ್ದು ಭಾಷೆಯಲ್ಲಿ ಶರೀಫ್ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿ ಎಂದರ್ಥ. ಆದ್ರೆ ಈ ಅಸ್ಲಂ ಶರೀಫ್ ಆ ಹೆಸರಿಗೆ ತದ್ವಿರುದ್ಧವಾಗಿದ್ದಾನೆ. ಈ ವ್ಯಕ್ತಿ ತನ್ನ ಹೆಂಡತಿಯೊಡನೆ ಚಿಕ್ಕ ಚಿಕ್ಕ ಊರುಗಳಲ್ಲಿ, ಟೌನುಗಳಲ್ಲಿ ಇರುವಂತಹ ಎಟಿಎಂ ಬಳಿ ಓಡಾಡಿಕೊಂಡು ಇರುತ್ತಾನೆ. ಯಾರಾದರೂ ಓದಲು ಬರೆಯಲು ಬರದೇ ಇದ್ದಂತಹ ವ್ಯಕ್ತಿಗಳು ಎಟಿಎಂಗೆ ಬಂದರೆ ಅವರಿಗೆ ಸಹಾಯ ಮಾಡುತ್ತೇನೆಂದು ಅವರ ಎಟಿಎಂ ಕಾರ್ಡ್ ಅನ್ನ ಪಡೆದು ಅವರಿಗೆ ದುಡ್ಡನ್ನ ಹೇಗೆ ತೆಗೆಯಬೇಕೆಂದು ಹೇಳಿಕೊಡುತ್ತಾನೆ. ಹೆಂಗಸರೇನಾದರೂ ಬಂದರೆ ಅವನ ಹೆಂಡತಿ ಈ ಕೆಲಸವನ್ನ ಮಾಡುತ್ತಿದ್ದಳು. ಯಾವ ಎಟಿಎಂಗೆ ಜನರು ಬರುತ್ತಾರೋ ಅದೇ ಎಟಿಎಂ ಕಾರ್ಡ್ ಅನ್ನ ತನ್ನ ಬಳಿ ಇಟ್ಟುಕೊಂಡು ದುಡ್ಡು ತೆಗೆದ ನಂತರ ಅವರ ಎಟಿಎಂ ಕಾರ್ಡ್ ಅನ್ನ ತನ್ನ ಎಟಿಎಂ ಕಾರ್ಡ್ ಜೊತೆ ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಹೋದ ಮೇಲೆ ಅವರ ಅಕೌಂಟ್ ನಲ್ಲಿ ಇದ್ದಂತಹ ದುಡ್ಡನ್ನ ಕೊಳ್ಳೆ ಹೊಡೆಯುತ್ತಿದ್ದ ಈ ಪಾಪಿ. ಪಾಪ ಮೆಸೇಜ್ಗಳನ್ನು ಕೂಡ ಓದಲು ಬರೆದಂತಹ ಬಡಪಾಯಿಗಳು ಇಂಥ ಮೋಸಗಾರರಿಂದ ದುಡ್ಡನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಒಂದಿಲ್ಲ ಒಂದು ದಿನ ಇಂತಹ ವಂಚನೆ ಮಾಡುವವರು ಸಿಕ್ಕಿ ಹಾಕಿಕೊಳ್ಳುವುದು ಗ್ಯಾರಂಟಿ. ಹಾಗೆಯೇ ಈ ಅಸ್ಲಂ ಇತ್ತೀಚೆಗೆ ಮೂಡಿಗೆರೆಯಲ್ಲಿ ಇಂಥದೇ ಒಂದು ವಂಚನೆ ಮಾಡಲು ಹೋಗಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಮೂಡಿಗೆರೆ ಪಟ್ಟಣದ ಕಾಫಿ ಬೆಳೆಗಾರರಂತ ಉದಯ್ ಕುಮಾರ್ ಎಂಬುವರು ಮೂಡಿಗೆರೆಯ ಕರ್ನಾಟಕ ಬ್ಯಾಂಕ್ ಎಟಿಎಂ ಹಣವನ್ನು ಡ್ರಾ ಮಾಡಲು ಅಸ್ಲಂ ಶರೀಫರ ಸಹಾಯವನ್ನ ಬೇಡಿದ್ದಾರೆ. ಅಸ್ಲಂ ಶರೀಫ್ ತನ್ನ ಕರ್ನಾಟಕ ಬ್ಯಾಂಕ್ ಎಟಿಎಂ ಕಾರ್ಡ್ ಅನ್ನ ಬದಲಿಸಿಕೊಂಡು ಆಮೇಲೆ ಚಿಕ್ಕಮಗಳೂರು ನಗರದ ಎಟಿಎಂ ನಲ್ಲಿ 25,000 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾನೆ. ಜೊತೆಗೆ ಚಿಕ್ಕಮಗಳೂರು ನಗರದ ಅರ್ಹಂ ಜ್ಯುವೆಲರಿ ಶಾಪ್ ನಲ್ಲಿ 75,000 ರೂಪಾಯಿ ಹಣವನ್ನ ಸ್ವೈಪ್ ಮಾಡಿ ಚಿನ್ನವನ್ನ ಖರೀದಿಸಿದ್ದಾನೆ. ಹೀಗೆಂದು ಉದಯ್ ಕುಮಾರ್ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದರು. ಪ್ರಕರಣವನ್ನು ದಾಖಲಿಸಿಕೊಂಡ ಮೂಡಿಗೆರೆ ಪೊಲೀಸರು ಅಸ್ಲಂ ಶರೀಫ್ ಆರೋಪಿಯನ್ನ ಮಡಿಕೇರಿಯಲ್ಲಿ ಇತ್ತೀಚೆಗೆ ಬಂಧಿಸಿದ್ದಾರೆ. ಬಂಧಿತ ಅಸ್ಲಂ ಶರೀಫನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅವನನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ವಿಚಾರಿಸಿದಾಗ ಅಸ್ಲಂ ಶರೀಫ್ ತನ್ನೆಲ್ಲ ಹೆಜ್ಜೆ ಗುರುತುಗಳನ್ನ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾನೆ. ಎಷ್ಟು ಅನುಕೂಲತೆಗಳು ನಮ್ಮ ಟೆಕ್ನಾಲಜಿ ಮುಂದೆ ಹೋಗುತ್ತದೆಯೋ ಅಂತವುಗಳನ್ನೆಲ್ಲ ಹ್ಯಾಮರಿಸಲು ಜನರು ಹೊಸ ಹೊಸ ತಂತ್ರಜ್ಞಾನವನ್ನ ಹುಡುಕುತ್ತಾರೆ ಹಾಗೂ ಅವುಗಳನ್ನು ಕ್ರ್ಯಾಕ್ ಮಾಡಲು ಬಳಸುತ್ತಾರೆ. ಅಷ್ಟಕ್ಕೂ ಈ ಎಟಿಎಂ ಕಾರ್ಡ್ ಅಂದರೇನು, ಇದನ್ನ ಮೊದಲ ಬಾರಿಗೆ ಎಲ್ಲಿ ಚಲಾಯಿಸಲಾಯಿತು, ಇದನ್ನ ಕಂಡು ಹಿಡಿದಿದ್ದು ಯಾರು, ಭಾರತದಲ್ಲಿ ಮೊದಲು ಬಂದಿದ್ದು ಹೇಗೆ ಅನ್ನುವ ಎಷ್ಟೊಂದು ಮಾಹಿತಿ ನಮ್ಮ ಜನಕ್ಕೆ ಗೊತ್ತಿಲ್ಲ. ಎಟಿಎಂ ಬಳಕೆ ಮಾನವನ ದೈನಂದಿನ ಕೆಲಸದ ಪ್ರಮುಖ ಭಾಗವಾಗಿದೆ. ಈ ಯಂತ್ರವು ದೂರ ಸಂಪರ್ಕ ಮತ್ತು ಕಂಪ್ಯೂಟರ್ ಸಾಧನವಾಗಿದ್ದು ಇದು ಗ್ರಾಹಕರಿಗೆ ಹಣಕಾಸಿನ ವಹಿವಾಟುಗಳಿಗೆ ಸಂಬಂಧಿಸಿದ ಸೇವೆಯನ್ನ ಒದಗಿಸುತ್ತದೆ. ಈ
ಹಣದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಗ್ರಾಹಕರಿಗೆ ಕ್ಯಾಶಿಯರ್ ಆಗಲಿ, ಕ್ಲರ್ಕ್ ಆಗಲಿ ಅಥವಾ ಬ್ಯಾಂಕ್ ಟೆಲ್ಲರ್ಗಳಾಗಲಿ ಸಹಾಯವಿಲ್ಲದೆ, ಅಗತ್ಯವಿಲ್ಲದೆ ಎನಿ ಟೈಮ್ ನೀವು ದುಡ್ಡನ್ನ ತೆಗೆಯಬಹುದು. ಎಷ್ಟೋ ಜನಕ್ಕೆ ಎಟಿಎಂ ಅಂದ್ರೆ ಎನಿ ಟೈಮ್ ಮನಿ ಅಂತ ತಿಳಿದುಕೊಂಡಿದ್ದಾರೆ. ಆದ್ರೆ ಅದು ತಪ್ಪು ಸ್ನೇಹಿತರೆ. ಎಟಿಎಂ ನ ಅರ್ಥ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಎಂದರ್ಥ. ಎಟಿಎಂ ನ ಆವಿಷ್ಕಾರ. ಎಟಿಎಂ ಅನ್ನ ಸ್ಕಾಟಿಷ್ ಪ್ರಜೆ ಜಾನ್ ಶೆಫರ್ಡ್ ಬ್ಯಾರನ್ ರಚಿಸಿದ್ದಾರೆ. 1965ರಲ್ಲಿ ಒಂದು ದಿನ ಬ್ಯಾರನ್ ಹಣವನ್ನು ಹಿಂಪಡೆಯಲು ಬ್ಯಾಂಕಿಗೆ ಹೋದಾಗ ತಡವಾಗಿದ್ದರಿಂದ ಬ್ಯಾಂಕ್ ಮುಚ್ಚಲ್ಪಟ್ಟಿತ್ತು. ಇದರಿಂದ ಬೇಸರಗೊಂಡ ಜಾನ್ ಶೆಫರ್ಡ್ ಬ್ಯಾರನ್ ದಿನದ 24 ಗಂಟೆಗಳು ಕೂಡ ಹಣವನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆ ನಮ್ಮ ಬ್ಯಾಂಕ್ ಸಿಸ್ಟಮ್ನಲ್ಲಿ ಇರಬೇಕೆಂದು, ಯಾಕೆ ಒಂದು ಯಂತ್ರವನ್ನು ತಯಾರಿಸಬಾರದೆಂದು ಯೋಚನೆ ಬರುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡಂತಹ ಜಾನ್ ಶೆಫರ್ಡ್ ಬ್ಯಾರನ್ ಸುಮಾರು 2 ವರ್ಷಗಳ ಕಾಲ ಇದರ ಮೇಲೆ ಕೆಲಸ ಮಾಡಿ ಮೊದಲ ಎಟಿಎಂ ಯಂತ್ರವನ್ನ ಕಂಡುಹಿಡಿಯುತ್ತಾರೆ. ಮೊದಲ ಎಟಿಎಂ ಅನ್ನು ಜೂನ್ 27, 1967ರಂದು ಲಂಡನ್ನ ಬಾರ್ಕ್ಲೇಸ್ ಬ್ಯಾಂಕ್ ನಗದು ಹಿಂಪಡೆಯುವುದರಲ್ಲಿ ಮೊದಲ ಎಟಿಎಂ ಅನ್ನ ತೆರೆಯಲಾಯಿತು. ಈ ಎಟಿಎಂ ನಿಂದ ಹಣ ಡ್ರಾ ಮಾಡಿದ ಮೊದಲ ವ್ಯಕ್ತಿ ಹಾಸ್ಯನಟ ರೇಗ್ವಾನಿ ಆಗಿದ್ದಾರೆ. ಎಟಿಎಂ ನ ಪಿನ್ ಸಂಖ್ಯೆ. ಜಾನ್ ಶೆಫರ್ಡ್ ಬ್ಯಾರನ್ ಅವರು 6 ಅಂಕಿಗಳ ಎಟಿಎಂ ಪಿನ್ ಸಂಖ್ಯೆಯನ್ನ ಇರಿಸಿಕೊಳ್ಳಲು ಬಯಸಿದ್ದರು. ಆದರೆ ಅವರ ಪತ್ನಿ ಕ್ಯಾರೋಲಿನ್ ಅವರಿಗೆ 6 ಅಂಕಿಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರು 4 ಅಂಕಿಯ ಎಟಿಎಂ ಪಿನ್ ಅನ್ನ ಸಿದ್ಧಪಡಿಸಿದರು. ಭಾರತದ ಮೊದಲ ಎಟಿಎಂ. 1987ರಲ್ಲಿ ಭಾರತವು ಮೊದಲ ಬಾರಿಗೆ ಎಟಿಎಂ ಸೇವೆಯನ್ನ ಒದಗಿಸಲು ಪ್ರಾರಂಭಿಸಿತು. ಮೊದಲಿಗೆ ಹಾಂಗ್ಕಾಂಗ್ ಮತ್ತು ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಂದರೆ HSBC ಮುಂಬೈನಲ್ಲಿ ಮೊದಲ ಎಟಿಎಂ ಅನ್ನ ಸ್ಥಾಪಿಸಿತು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಎಟಿಎಂ ನಿಂದ ಭಾರತದ ಪ್ರಖ್ಯಾತ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ದುಡ್ಡನ್ನ ಡ್ರಾ ಮಾಡಿದ್ದರು ಹಾಗೂ ಇದನ್ನ ಉದ್ಘಾಟನೆ ಕೂಡ ಮಾಡಿದ್ದರು. 80ರ ದಶಕದಲ್ಲಿ ಹಾಗೂ 90ರ ದಶಕದಲ್ಲಿ ಈ ಎಟಿಎಂ ಮಷೀನ್ಗಳನ್ನ ಹೆಚ್ಚಾಗಿ ಅಮೆರಿಕ ಹಾಗೂ ಯುರೋಪ್ ಖಂಡಗಳಲ್ಲಿ ಜೂಜುಕೋರರು ಅಂದರೆ ಗ್ಯಾಂಬ್ಲರ್ಸ್ ಮತ್ತು ವೇಶ್ಯಾವಾಟಿಕೆ ದಂಧೆ ಮಾಡುವವರು ಹೆಚ್ಚಾಗಿ ಬಳಸುತ್ತಿದ್ದರು. ಯಾಕಂದ್ರೆ ಪರಸ್ಪರ ಒಬ್ಬರ ಮುಖ ಇನ್ನೊಬ್ಬರು ನೋಡದಂತೆ ಎಟಿಎಂ ಮಷೀನ್ ಮೂಲಕ ಅಕೌಂಟ್ನಲ್ಲಿ ದುಡ್ಡು ಹಾಕಿದರೆ ದುಡ್ಡನ್ನ ತೆಗೆಯಬಹುದಾಗಿತ್ತು. ಇದೇ ಕಾರಣ ಎಟಿಎಂ ಮಷೀನ್ಗಳು ಹಿಂದೆ ಜೂಜುಕೋರರ ಮಷೀನ್ಗಳೆಂದೇ ಕುಖ್ಯಾತಿ ಕೂಡ ಆಗಿದ್ದವು. ವಿಶೇಷ ಹಾಗೂ ವಿಚಿತ್ರ ಏನೆಂದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಬಳಸುವ ದಿನ ಅದು ಶುಕ್ರವಾರವಾಗಿದೆ. ಈ ಸಮಯದಲ್ಲಿ ಗ್ರಾಹಕರು ಹೆಚ್ಚಾಗಿ ಶಾಪಿಂಗ್ ಮಾಡಲು ಎಟಿಎಂ ಅನ್ನ ಕೂಡ ಬಳಸುತ್ತಾರೆ. ಭಾರತದಲ್ಲಿ ಈಗ ಎಟಿಎಂ ಕಾರ್ಡ್ ಇಲ್ಲದೆ ಎಟಿಎಂ ಮಷಿನ್ ಮೂಲಕ ಕೂಡ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ UPI ಅನ್ನು ಬಳಸಿ ನೀವು ಈಗ ದುಡ್ಡನ್ನು ವಿಡ್ರಾ ಮಾಡಬಹುದು. ಫ್ಲೋಟಿಂಗ್ ಎಟಿಎಂ. ಮೊದಲ ಫ್ಲೋಟಿಂಗ್ ಅಂದರೆ ತೇಲುವಂತಹ ಎಟಿಎಂ ಅನ್ನು ಕೇರಳದ ಕೊಚ್ಚಿನ್ನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಈ ಎಟಿಎಂ ಅನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪಿಸಿತ್ತು. ಕಳ್ಳರಿಂದ ರಕ್ಷಣೆ. ಯಾರಾದರೂ ಇಡೀ ಎಟಿಎಂ ಅನ್ನ ಕದ್ರೆ ಅವರು ಸಾಕಷ್ಟು ದೂರ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಈ ಎಟಿಎಂ ಮಷಿನ್ ನಲ್ಲಿ GPS ನಿಂದ ಟ್ರ್ಯಾಕ್ ಮಾಡಬಹುದಂತಹ ಚಿಪ್ ಅನ್ನ ಅಳವಡಿಸಲಾಗಿದೆ. ಆದರೂ ಕೂಡ ನಮ್ಮ ಭಾರತದಲ್ಲಿ ಎಟಿಎಂ ಮಷಿನ್ಗಳನ್ನ ಹೊಡೆದು ಬಡದು ಆ ಚಿಪ್ ಅನ್ನೇ ಹಾಳು ಮಾಡಿ ಈ ಎಟಿಎಂ ಮಷಿನ್ಗಳನ್ನ ಕದ್ದು ಒಯ್ಯುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಎಂಥೆಂಥ ತಂತ್ರಜ್ಞಾನ ಬರಲಿ ಆ ತಂತ್ರಜ್ಞಾನವನ್ನು ಕೂಡ ಹಾಳು ಮಾಡಿ ದೋಚಲು ಜನರು ಎಷ್ಟು ಮುಂದಾಗಿರುತ್ತಾರೆ ಅನ್ನುವುದಕ್ಕೆ ಮಾನವನ ತಲೆ ಎಷ್ಟು ಮುಂದುವರೆದಿದೆ ಅನ್ನುವುದಕ್ಕೆ ಈ ಎಲ್ಲ ಉದಾಹರಣೆಗಳೇ ಸಾಕ್ಷಿಯಾಗಿದೆ. ತಂತ್ರಜ್ಞಾನ ಎಷ್ಟು ಬೆಳೆಯುತ್ತದೆಯೋ ಅಷ್ಟು ಕಳ್ಳರು ಕೂಡ ಹುಟ್ಟುತ್ತಾರೆ ಅನ್ನುವುದಕ್ಕೆ ಈ ಒಂದು ಘಟನೆಗಳೇ ಸಾಕ್ಷಿಯಾಗಿದೆ. ಎಟಿಎಂ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.